ಎಲ್ರಿಗೂ ನಮಸ್ಕಾರ. ನಾನು ಅಕ್ಷತಾ ಭರತ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಟೇಸ್ಟಿ ಟ್ರೀಟ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ನೋಡ್ತಿದ್ದೆ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಮ್ಯಾಂಗೋ ಮಸ್ತಾನಿ. ಇವಾಗ ಮ್ಯಾಂಗೋ ಸೀಸನ್, ಹಾಗಾಗಿ ಮ್ಯಾಂಗೋ ಇಂದ ಏನಾದರೂ ಮಾಡ್ತಾ ಇರ್ತೇನೆ. ಆಲ್ರೆಡಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡಿದ್ದೇನೆ. ಯಾರೆಲ್ಲ ಅದು ನೋಡಲಿಲ್ಲ ವಿಡಿಯೋ, ಪ್ಲೀಸ್ ವಿಡಿಯೋ ನೋಡ್ಕೊಂಡು ಬನ್ನಿ. ಇವತ್ತು ನಾನು ಮ್ಯಾಂಗೋ ಮಸ್ತಾನಿ ರೆಸಿಪಿ ಶೇರ್ ಮಾಡ್ತಿದ್ದೇನೆ. ಈ ರೆಸಿಪಿ ನೀವು ನಿಮ್ಮ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಮಾವಿನ ಹಣ್ಣನ್ನು ಒಳ್ಳೆ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ರೆಡಿ ಮಾಡಿ ಇದನ್ನೀಗ ನಾನು ಕಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಸುಮಾರು 3 ಮಾವಿನ ಹಣ್ಣು ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕಿದ್ರೆ ನೀವು ಜಾಸ್ತಿ ತಗೊಳ್ಬಹುದು. ನಾನಿಲ್ಲಿ 3 ಮ್ಯಾಂಗೋ ಹಣ್ಣಿನಿಂದ 3 ಜನಕ್ಕಾಗುವಷ್ಟು ಮ್ಯಾಂಗೋ ಮಸ್ತಾನಿ ರೆಡಿ ಮಾಡ್ತಾ ಇದ್ದೇನೆ. ನೀವು ಆದಷ್ಟು ಮ್ಯಾಂಗೋದು ಹಣ್ಣನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿ. ಕಾಯಿ ಇದ್ದರೆ ಅದು ಸ್ವಲ್ಪ ಹುಳಿ ಆಗ್ತದೆ, ತಿನ್ನುವಾಗ ಅಷ್ಟೊಂದು ಖುಷಿ ಆಗೋದಿಲ್ಲ. ಸ್ವೀಟ್ ಇದ್ದರೆ ತಿನ್ನುವಾಗ ಒಂದು ಸ್ವಲ್ಪ ಖುಷಿ ಆಗ್ತದೆ. ಅದಕ್ಕೋಸ್ಕರ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿದಂಥ ಮ್ಯಾಂಗೋ ಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಮತ್ತು 1 ಲೋಟ ಹಾಲು ಹಾಕಿದ್ದೇನೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಹಾಕಿ ಇದರದ್ದೊಂದು ಸ್ಮೂತ್ ಬ್ಯಾಟರ್ ರೆಡಿ ಮಾಡಲಿಕ್ಕುಂಟು. ಇವಾಗ ಸ್ಮೂತ್ ಬ್ಯಾಟರ್ ರೆಡಿ ಮಾಡಿ ಈಗ ಒಂದು ಸೈಡಲ್ಲಿ ನಾನು ಮ್ಯಾಂಗೋ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಲಿಕ್ಕುಂಟು. ಅದು ನಮಗೆ ಮಸ್ತಾನಿಗೆ ರೆಡಿ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ನಾನೀಗ ಕಟ್ ಮಾಡಿ ಇವಾಗ ಕಟ್ ಮಾಡಿದಂಥ ಮ್ಯಾಂಗೋ ಹಣ್ಣನ್ನು ನಾನು ಒಂದು ಗ್ಲಾಸಿಗೆ ಹಾಕಿದ್ದೇನೆ. ಆಮೇಲೆ ನಾವು ರೆಡಿ ಮಾಡಿಟ್ಟಂಥ ಮ್ಯಾಂಗೋ ಜ್ಯೂಸ್ ಉಂಟೆಯನ್ನು ನೋಡಿ ಅದನ್ನು ಇವಾಗ ಗ್ಲಾಸಿಗೆ ಹಾಕಿ ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ಡ್ರೈ ಫ್ರೂಟ್ಸ್ ನಮಗೆ ಇಷ್ಟ ಆದಂಥ ಡ್ರೈ ಫ್ರೂಟ್ಸ್ ತಗೊಳ್ಬೋದು. ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ, ಪಿಸ್ತಾ ಎಲ್ಲ ತಗೊಂಡಿದ್ದೇನೆ. ಹಾಕಿ ಅದರ ಮೇಲೆ ಇನ್ನೊಂದು ಸ್ವಲ್ಪ ನಾವು ರೆಡಿ ಮಾಡಿಟ್ಟಂಥ ಮ್ಯಾಂಗೋ ಜ್ಯೂಸ್ ಉಂಟು ನೋಡಿ, ಅದನ್ನು ಇನ್ನೊಂದು ಸ್ವಲ್ಪ ಹಾಕಿ ಫುಲ್ಲಾಗಿ ಈ ರೀತಿ ಕವರ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಅದರ ಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಐಸ್ ಕ್ರೀಮ್ ತಗೊಂಡಿದ್ದೇನೆ. ನಾನಿಲ್ಲಿ ವೆನಿಲ್ಲಾ ಐಸ್ ಕ್ರೀಮ್ ತಗೊಂಡಿದ್ದೇನೆ. ನಿಮಗೆ ಯಾವ ಐಸ್ ಕ್ರೀಮ್ ಇಷ್ಟ ಉಂಟು ನೋಡಿ, ಬಟರ್ ಸ್ಕಾಚ್ ಕೂಡ ತಗೊಳ್ಬೋದು. ನಾನಿಲ್ಲಿ ವೆನಿಲ್ಲಾ ತಗೊಂಡಿದ್ದೇನೆ. ಇವಾಗ ನಾನು ಅದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕಿದರೆ ನಮಗೆ ಮ್ಯಾಂಗೋ ಮಸ್ತಾನಿಯಲ್ಲಿ ತಿನ್ನುವಾಗ ಬಾಯಿಗೆ ಸಿಗುವಾಗ ಖುಷಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಈ ರೀತಿ ಗಾರ್ನಿಷ್ ಮಾಡಿದ್ದೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ನಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ಮ್ಯಾಂಗೋ ಸೀಸನ್ ಮುಗಿಯುವ ಒಳಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.